ಶೈಲಸುತೆ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯೋರ್ ಹಾರ್ಟ್. ಸಹ ಪ್ರಾಯೋಜಕರು ತೇಜು ಮಸಾಲಾ. ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಟಿಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. श्रीवरलक्ष्मीये नमः. ॐ श्री धनलक्ष्मीये नमः. ॐ श्री महालक्ष्मीये नमः. ॐ श्री महालक्ष्मीये नमः. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವ ನಡೆಯಲಿದ್ದು, ನವದುರ್ಗೆಯರನ್ನ ಪ್ರತಿಷ್ಠಾಪಿಸಿರುವುದು ಈ ವರ್ಷದ ವಿಶೇಷತೆಗಳಲ್ಲೊಂದಾಗಿದೆ. ಉಚ್ಚಿಲ ಒಂದು ಉಚ್ಚಿಲ, ಉಚ್ಚಿಲ ಒಂದು ಉಚ್ಚಿಲ, ಪಚ್ಚೆ ಪರಡಿ ಪೊಲ್ಲುವೂರು ಉಚ್ಚಿಲ, ಪಚ್ಚೆ ಪರಡಿ ಪೊಲ್ಲುವೂರು ಉಚ್ಚಿಲ. ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ, ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ. ಉಚ್ಚಿಲ ಒಂದು ಉಚ್ಚಿಲ, ಉಚ್ಚಿಲ ಒಂದು ಉಚ್ಚಿಲ. ಸ್ವಚ್ಛ ನೀರು ಕೆರೆಟ ಕಾರು ದಿಕ್ಕುಗ, ಬೆಚ್ಚ ಬೆಗರಿ ತರಕೆ ನೀರು ತಲಿಪುಗ. ಸ್ವಚ್ಛ ನೀರ ಕೆರೆಟ ಕಾರು ದಿಕ್ಕುಗ, ಬೆಚ್ಚ ಬೆಗರಿ ತರಕೆ ನೀರು ತಲಿಪುಗ. ಆದಿಶಕ್ತಿ ಮಹಾಲಕ್ಷ್ಮಿನ ನೆನೆಪುಗ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಶ್ರೀ ಕ್ಷೇತ್ರ ಉಚ್ಚಿಲ ಇದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧೀನದಲ್ಲಿರುವಂಥ ಒಂದು ದೇವಸ್ಥಾನ. ಕಳೆದ 2 ವರ್ಷಗಳಿಂದ ಜೀರ್ಣೋದ್ಧಾರಗೊಂಡು ಕಳೆದ ಏಪ್ರಿಲ್ನಲ್ಲಿ ಬ್ರಹ್ಮಕಲಶಗೊಂಡಂಥ ಈ ಒಂದು ದೇವಸ್ಥಾನ ಹಲವಾರು ಭಕ್ತರ ಒಂದು ಮನಸ್ಸೆಳೆಯುವಂಥ ದೇವಸ್ಥಾನವಾಗಿದೆ. ಭೂತ ಪೂಜೆ ಸೇವೆ ನೊಂಜಿ ಸಂದಗ, ಹುಂಡಿ ಪನವು ಹುಂಡಿದುಲೈ ಪಾಡುಗ. ಭೂತ ಪೂಜೆ ಸೇವೆ ನೊಂಜಿ ಸಂದಗ, ಹುಂಡಿ ಪನವು ಹುಂಡಿದುಲೈ ಪಾಡುಗ. ಕುಂಕುಮದ ಅರ್ಚನೆನೆ ಮಲ್ಪುಗ. ಅರ್ಚನೆನೆ ಮಲ್ಪುಗ. ಕಷ್ಟೊಲೆನೆ ದೂರ ದೂರ ಗಿಡಪುಗ, ಕಷ್ಟೊಲೆನೆ ದೂರ ದೂರ ಗಿಡಪುಗ. ಉಚ್ಚಿಲ ಒಂದು ಉಚ್ಚಿಲ, ಉಚ್ಚಿಲ ಒಂದು ಉಚ್ಚಿಲ. ಮಸ್ತ್ ಆಸೆ ನಮಡಬೊಂಡು ಕೊರಿಯರೇ, ಮಾತ ಅರನ ನಮ್ಮ ಓಂಡು ಪನ್ಯರೇ. ಶ್ರೀ ಮಹಾಲಕ್ಷ್ಮಿ ನಂಬಿದ ಭಕ್ತರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನ ನೀಡುವ ದೇವಿಯಾಗಿದ್ದಾಳೆ. ಪ್ರಾಕೃತಿಕ ತಾಣಗಳ ಮಧ್ಯದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿ ಭಕ್ತರಿಗೆ ಆಶೀರ್ವದಿಸುತ್ತಿರುವುದನ್ನು ನಾವು ಕಾಣಬಹುದು. ಮಸ್ತ್ ಆಸೆ ನಮಡಬುಂಡು ಕೊರಿಯರೇ, ಮಾತ ಅರನ ನಮ್ಮ ಓಂಡು ಪನ್ಯರೇ. ಆಸ್ತಿ ಬದುಕು ಸಂಪತ್ತದ ದೇವತೆ, ಆ
ಆಸ್ತಿ ಬದುಕು ಸಂಪತ್ತಿದ ದೇವತೆ ಸಕಲ ಭಾಗ್ಯ ಕೊರುವೆರಿಂಪಿ ನಂಬಿಕೆ ಸಕಲ ಭಾಗ್ಯ ಕೊರುವೆರಿಂಪಿ ನಂಬಿಕೆ ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಪಚ್ಚೆ ಪರಡಿ ಪೊಲ್ಲುವೂರು ಉಚ್ಚಿಲ ಪಚ್ಚೆ ಪರಡಿ ಪೊಲ್ಲುವೂರು ಉಚ್ಚಿಲ ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಓಂ ಶ್ರೀ ವರಲಕ್ಷ್ಮಿಯೇ ನಮಃ ಓಂ ಶ್ರೀ ಧನಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ದಿನನಿತ್ಯ ಪ್ರತಿ 2,000 3,000ಕ್ಕಿಂತ ಶುಕ್ರವಾರ ಮಂಗಳವಾರ ಆದಿತ್ಯವಾರದಂದು 10,000ಕ್ಕಿಂತ ಜಾಸ್ತಿ ಭಕ್ತರು ಇಲ್ಲಿ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗ್ತಾರೆ. ಪ್ರತಿನಿತ್ಯ ಇಲ್ಲಿ ಅನ್ನದಾನದ ಒಂದು ಕಾರ್ಯಕ್ರಮ ಮಧ್ಯಾಹ್ನ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮದ ಉದ್ಕೊಂಡು ಈ ವರ್ಷ ನಾವು ದಸರಾ ಉಚ್ಚಿಲ ದಸರಾ 2022 ಅಂತ ಆಚರಿಸುವಂತೆ ನಮ್ಮ ಆಡಳಿತ ಕಮಿಟಿಯ ಸರ್ವ ಸದಸ್ಯರು ನಮ್ಮ ಈ ಒಂದು ಸಂಸ್ಥೆಯ ಗೌರವ ಸಲಹೆಗಾರರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಒಂದು ನಮ್ಮ ಉಚ್ಚಿಲ ದಸರಾ ಒಂದು ಕ್ಷೀರ ಸಮುದ್ರ ರಾಜತನಯ ಶ್ರೀರಂಗಧಾಮೇಶ್ವರಿ ಮಹಾಲಕ್ಷ್ಮೀ ನಮೋಸ್ತುತೇ. ಲಕ್ಷ್ಮೀ ಬೇಡುವೆನು ಶಿರಬಾಗುವೆನು ಶಿರಬಾಗುವೆನು. ನವಮಿ ಸಂಭ್ರಮದಲ್ಲಿ ಸರ್ವಾಲಂಕಾರಗೊಂಡ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕಣ್ಮನ ಸೆಳೆಯುವಂತಿತ್ತು. ಬೇಡುವೆನು ಶಿರಬಾಗುವೆನು ಬೇಡುವೆನು ಶಿರಬಾಗುವೆನು ಕರವ ಜೋಡಿಸುತ್ತ ಆರಾಧಿಪೆನು ಕರವ ಜೋಡಿಸುತ್ತ ಆರಾಧಿಪೆನು. ಆದಿಶಕ್ತಿಯೇ ನಮಃ ಐಶ್ವರ್ಯ ದೇವಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಉಚ್ಚಿಲ ಮಾತೆ ನಮಃ. ಕ್ಷೀರಸಾಗರ ಸುತೆಯೋ ನೀನೇ ಶ್ರೀನಿವಾಸನ ಸತಿಯೋ ನೀನೇ ಕ್ಷೀರಸಾಗರ ಸುತೆಯೋ ನೀನೇ ಶ್ರೀನಿವಾಸನ ಸತಿಯೋ ನೀನೇ ಕಾಮಿತಾರ್ಥ ಪ್ರದಾಯಿನಿ ನೀನೇ ಕೋಟಿ ಸೂರ್ಯ ಪ್ರಭಾವಳಿ ನೀನೇ. ಈ ಒಂದು ಕಾರ್ಯಕ್ರಮ ಮೊನ್ನೆ 26 ತಾರೀಕಿನಿಂದ ಮೊದಲುಗೊಂಡು ಅಕ್ಟೋಬರ್ 5ರಂದು ಶ್ರೀ ದೇವರ 10 ದೇವರ ವಿಗ್ರಹಗಳನ್ನು ಕಾಪು ತೀರದಲ್ಲಿ ಕಾಪು ದೀಪಸ್ತಂಭದ ಬಳಿ ಜಲಸ್ತಂಭನ ಮಾಡುವುದಂತೇಳಿ ಈಗಾಗಲೇ ನಾವು ನಿಶ್ಚಯಿಸಿದ್ದೇವೆ. ಪ್ರತಿನಿತ್ಯ ಸಾವಿರಾರು 50,000ಕ್ಕಿಂತ ಅಧಿಕ ಭಕ್ತರು ಇಲ್ಲಿ ಪ್ರತಿನಿತ್ಯ ಬಂದು ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಅನ್ನದಾನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತು ಇಲ್ಲಿ 2 ಯಜ್ಞಗುಂಡಗಳಲ್ಲಿ ಚಂಡಿಕಾ ಯಾಗ ನಡೆಯುತ್ತದೆ. ಲಕ್ಷ್ಮೀ ನಾಮ ಕೀರ್ತಿ ನೀನೇ ಗುಣಗ್ರಾಹಿ
ಶೋಧಕೆಯು ನೀನೇ. ಧನಲಕ್ಷ್ಮಿ ನಾಮ ಕೀರ್ತಿ ನೀನೇ. ಗುಣಗ್ರಾಹಿಣಿ ಶೋಧಕೆಯು ನೀನೇ. ಕೊಟ್ಟು ನೋಡುವ ಮಾತೆಯು ನೀನೇ. ಕೊಡದಿ ಕಾಯುವ ಮಾಯೆಯು ನೀನೇ. ಕೊಟ್ಟು ನೋಡುವ ಮಾತೆಯು ನೀನೇ. ಕೊಡದಿ ಕಾಯುವ ಮಾಯೆಯು ನೀನೇ. ಸಕಲ ಭಾಗ್ಯದ ಒಡತಿಗೆ ಶರಣು. ಸಕಲ ಭಾಗ್ಯದ ಒಡತಿಗೆ ಶರಣು. ಉಚ್ಚಿಲ ಪುರವಾಸಿನಿ ಶರಣು ಶರಣು. ಉಚ್ಚಿಲ ಪುರವಾಸಿನಿ ಶರಣು ಶರಣು. जय जय हे महिषासुरमर्दिनि रम्यकपर्दिनि शैलसुते. आदिशक्तिये नमः. ऐश्वर्यदेवी नमः. महालक्ष्मिये नमः. उच्चिलमाते नमः. ಬೇಡುವೆನು ಶಿರಬಾಗುವೆನು. ಬೇಡುವೆನು ಶಿರಬಾಗುವೆನು. ಕರವ ಜೋಡಿಸುತ್ತ ಆರಾಧಿಪೆನು. ಕರವ ಜೋಡಿಸುತ್ತ ಆರಾಧಿಪೆನು. ನವರಾತ್ರಿಯ ಸಂದರ್ಭದಲ್ಲಿ ಧಾನ್ಯಲಕ್ಷ್ಮಿ ಪೂಜೆ, ಕಲ್ಪೋಕ್ತ ಪೂಜೆ, ಚಂಡಿಕಾಯಾಗ ನೆರವೇರಿಸಲಾಯಿತು. ಹಳೆಯ ದೇಗುಲ ನಾವಿನ್ಯಗೊಂಡು ಶಿಲೆಯ ಮಂದಿರ ನಿಂತಿದೆ ಇಂದು. ಹಳೆಯ ದೇಗುಲ ನಾವಿನ್ಯಗೊಂಡು ಶಿಲೆಯ ಮಂದಿರ ನಿಂತಿದೆ ಇಂದು. ಬಹು ಭಕುತರ ಭಾವದ ಒಡಲು ನಲಿದಾಡಿದೆ ಸೊಬಗನು ಕಂಡು. ಬಹು ಭಕುತರ ಭಾವದ ಒಡಲು ನಲಿದಾಡಿದೆ ಸೊಬಗನು ಕಂಡು. ಸಕಲ ಭಾಗ್ಯದ ಒಡತಿಗೆ ಶರಣು. ಸಕಲ ಭಾಗ್ಯದ ಒಡತಿಗೆ ಶರಣು. ಉಚ್ಚಿಲ ಪುರವಾಸಿನಿ ಶರಣು ಶರಣು. ಉಚ್ಚಿಲ ಪುರವಾಸಿನಿ ಶರಣು ಶರಣು. ಆದಿಶಕ್ತಿಯೇ ನಮಃ. ಐಶ್ವರ್ಯದೇವಿ ನಮಃ. ಮಹಾಲಕ್ಷ್ಮಿಯೇ ನಮಃ. ಉಚ್ಚಿಲ ಮಾತೆ ನಮಃ. ಬೇಡುವೆನು ಶಿರಬಾಗುವೆನು. ಬೇಡುವೆನು ಶಿರಬಾಗುವೆನು. ಕರವ ಜೋಡಿಸುತ್ತ ಆರಾಧಿಪೆನು. ಕರವ ಜೋಡಿಸುತ್ತ ಆರಾಧಿಪೆನು. ಕರವ ಜೋಡಿಸುತ್ತ ಆರಾಧಿಪೆನು. ಪ್ರತಿನಿತ್ಯ ಸಾಯಂಕಾಲ ಮೊದಲುಗೊಂಡು 5 ರಿಂದ 6 ಗಂಟೆಗೆ 1,000ಕ್ಕಿಂತ ಜಾಸ್ತಿ ಸುಮಂಗಲೆಯರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೀತದೆ. ಹಾಗೂ 6 ರಿಂದ 9 ಗಂಟೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದನಂತರ ಭಜನಾ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಇಲ್ಲಿ ಹೋಗ್ತಾ ಇದ್ದಾರೆ. ಖಂಡಿತ ಇದಕ್ಕಿಂತ ಎಲ್ಲದಕ್ಕಿಂತ ಮುಂಚೆವಾಗಿ ನಾಳೆ ಇಲ್ಲಿ 101 ವೀಣೆಯ ಒಂದು ನುಡಿಸುವಂಥ ವೀಣಾಲಹರಿ ಕಾರ್ಯಕ್ರಮ ಸಾಯಂಕಾಲ 4 ರಿಂದ 5 ಗಂಟೆಗೆ ನಡೆಯಲಿದೆ. ಭಕ್ತರೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಲೋಕ ಸಂಪತ್ತದ ನಾಯಕಿ. ಲೋಕ ಸಂಪತ್ತದ ನಾಯಕಿ. ಸೃಷ್ಟಿ ಬುಲೆ ಭಾಗ್ಯದ ಕರ್ತೇದಿ. ಸೃಷ್ಟಿ ಬುಲೆ ಭಾಗ್ಯದ ಕರ್ತೇದಿ. ಬೊಳ್ಳಿ ಬಂಗಾರೊಡು ಸಿರಿ ಸಿಂಗಾರೊಡು. ಬೊಳ್ಳಿ ಬಂಗಾರೊಡು ಸಿರಿ ಸಿಂಗಾರೊಡು. ಉಚ್ಚಿಲೊಡು ಈರು ನಿಲಯಾತರು. ಉಚ್ಚ
உச்சிலொடு ஈரு நிலையாத்தரு லோக சம்பத்துத நாயகி ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ದೇವಸ್ಥಾನ ಎಲ್ಲರಿಗೂ ಮುದ ನೀಡುವಂತಿತ್ತು. ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ನಮ್ಮ ಮನೆಗೆ ಬಾರಮ್ಮ, ನಮ್ಮ ಮನೆಗೆ ಬಾರಮ್ಮ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ. ಮಲ್ಲಿಗೆ ಹೂವಿನ ಮಾಲೆಯ ಧರಿಸುತ್ತ ಮೆಲ್ಲನೆ ಮೋಗದಲ್ಲಿ ನಗೆಯನ್ನು ಸೂಸುತ್ತ, ಮಲ್ಲಿಗೆ ಹೂವಿನ ಮಾಲೆಯ ಧರಿಸುತ್ತ ಮೆಲ್ಲನೆ ಮೋಗದಲ್ಲಿ ನಗೆಯನ್ನು ಸೂಸುತ್ತ, ಉಜ್ವಲ ಬೆಳಕಿನ ತರಂಗದಿಂದ, ಉಜ್ವಲ ಬೆಳಕಿನ ತರಂಗದಿಂದ ಉದಯ ಸೂರ್ಯನು ಮೂಡುವ ಹಾಗೆ, ಮೂಡುವ ಹಾಗೆ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ. ಕಡಲ ಮಕ್ಕಳಿಗೆ ಸದಾ ರಕ್ಷಣೆಯನ್ನು ನೀಡುತ್ತಾ ಬಂದಿರುವ ಶ್ರೀ ಮಹಾಲಕ್ಷ್ಮಿ ಪರಬ್ರಹ್ಮ ಸ್ವರೂಪಿಣಿಯೂ ಆಗಿದ್ದಾಳೆ. ಸಮಾಜದಲ್ಲಿ ದುಷ್ಟ ಶಕ್ತಿಗಳನ್ನು ದಮನಗೊಳಿಸಿ ಮಹಾಲಕ್ಷ್ಮಿ ಎಲ್ಲೆಡೆ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ. ಉಚ್ಚಿಲ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ನವ ದುರ್ಗೆಯರನ್ನು ನೋಡುವುದೇ ಭಾಗ್ಯ ಎನ್ನಬಹುದು. ತಾರೀಕು 5 ನಡೆಯುವಂಥ ಜಲಸ್ತಂಭನ ಕಾರ್ಯಕ್ರಮಕ್ಕೆ ಭಕ್ತಿಯ ಮೆರವಣಿಗೆ ಕಾರ್ಯಕ್ರಮಕ್ಕೆ 4 ಗಂಟೆಯಿಂದ ಇಲ್ಲಿ ಮೆರವಣಿಗೆ ಹೊರಟು ನಮ್ಮ ಟೋಲ್ಗೇಟ್ ಹೆಜಮಾಡಿ ಟೋಲ್ಗೇಟಲ್ಲಿ ತಿರುಗಿ ಅಲ್ಲಿಂದ ಪಡುಬಿದ್ರೆಯಿಂದ ಎರ್ಮಾಳಿಂದ ನಮ್ಮ ಉಚ್ಚಲಿಂದ ಮೂಳೂರಾಗಿ ನಮ್ಮ ಕೊಪ್ಪಳ ಅಂಗಡಿಯಿಂದ ಕಾಪು ದೀಪಸ್ತಂಭದೆಡೆಗೆ ನಡೆಯುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಯಾಕಂದರೆ ನಮ್ಮ ಎಲ್ಲ ಕಡೆಗಳಲ್ಲಿಯೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹುಲಿವೇಷ ಇರ್ಬೋದು, 70ಕ್ಕಿಂತ ಅಧಿಕ ಟ್ಯಾಬ್ಲೋಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಲವಾರು ಭಜನಾ ಮಂದಿರಗಳು, ಭಜನಾ ತಂಡಗಳು ಹಾಗೂ ತುಂಬ ಟ್ಯಾಬ್ಲೋಗಳು ಸಹ ಈ ಒಂದು ಮೆರವಣಿಗೆಯಲ್ಲಿ ಮುಂದುವರಿಯಲಿದೆ. ಅದರಿಂದ ಹೆಚ್ಚಿನ ಭಕ್ತರು ಸಹಕರಿಸಬೇಕು, ಆ ತಾಯಿಯ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಕೇಳಿಕೊಂಡು ನಾಡಿನ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯವನ್ನು ಹೇಳಬಯಸ್ತೇನೆ. ಊರ ಪರವೂರುಗಳಿಂದ ಆಗಮಿಸುವ ಭಕ್ತರು ಶ್ರೀದೇವಿಯ ವಿವಿಧ ಪೂಜೆಗಳನ್ನು ಕಣ್ತುಂಬಿಕೊಂಡರು. ಗಟ್ಟಿದ ಮಗಲು ಬಟ್ಟಿ ನಿಲಿಕೆ ಮೀನು ಕನಪಿನ ಕನತೂಯಲು, ಕನಪಿನ ಕನತೂಯಲು, ಜುಟ್ಟು ಪೊರ್ಲುಡೆ ಕಟ್ಟೆದು ಬೊಟ್ಟು ಕುಂಕುಮದೀದು, ಜುಟ್ಟು ಪೊರ್ಲುಡೆ ಕಟ್ಟೆದು ಬೊಟ್ಟು ಕುಂಕುಮದೀದು, ಅಪ್ಪೆಗೆ ಕೈ ಮುಗಿಯಲು, ಅಪ್ಪೆಗೆ ಕೈ ಮುಗಿಯಲು, ಉದಿಪೋ ಲಕುಮಿ ಉದಿಪೋ
ఉదిపో లకుమి ఉదిపో కడలప్పే జోక్లే ఉడలు తణిపో కడలప్పే జోక్లే ఉడలు తణిపో ఐలేసా ఐలా ఐలేసా 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 సురవర్తిని రమ్యకవర్తిని శైలసుతే ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು Ideal ice cream, Milky Way to your heart. ಸಹ ಪ್ರಾಯೋಜಕರು I love ತೇಜು ಮಸಾಲಾ. ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ.